ವೃದ್ಧ ತಾಯಿಯೊಂದಿಗೆ ತೆರಳುತ್ತಾ ಇದ್ದ ವ್ಯಕ್ತಿಯ ಸ್ಕೂಟರ್ಗೆ ಕಾಡು ಹಂದಿಯೊಂದು ದಿಢೀರನೆ ಅಡ್ಡ ಬಂದಂತಹ ಪರಿಣಾಮ ರಸ್ತೆಗೆ ಸೆಲ್ಪಟ್ಟಂತಹ ಪರಿಣಾಮ ಹರೇಕಳ ಗ್ರಾಮದ ಪೊಲ್ಕೆ ಮೇಗಿನಮನ್ ನಿವಾಸಿ ದೇವಕಿ ಮಾಣೈ 72 ವರ್ಷ ಎಂಬುವರು ಸಾವನ್ನಪ್ಪಿದಂತಹ ಘಟನೆ ಹರೇಕಳ ಗ್ರಾಮದ ಕಂಡಿಗೆ ಎಂಬಲ್ಲಿ ಸಂಭವಿಸಿದೆ. ವರದರಾಜ್ ಮಾಣೈ ತನ್ನ ತಾಯಿ ದೇವಕಿ ಮಾಣೈ ಅವರನ್ನ ಶನಿವಾರ ರಾತ್ರಿ ಬಜಾಲಿನ ಸಂಬಂಧಿಕರ ಮನೆಯಿಂದ ಸ್ಕೂಟರ್ನಲ್ಲಿ ಕುಳ್ಳಿರಿಸಿ ಅಡ್ಯಾರು ಪಾವೂರು ಮಾರ್ಗವಾಗಿ ಹರೇಕಳದ ಮನೆಗೆ ಮರಳುತ್ತಾ ಇದ್ದ ವೇಳೆ ದಾರಿ ಮಧ್ಯದ ಕಂಡಿಗೆ ಎಂಬಲ್ಲಿನ ಹಳೆ ಪಂಚಾಯತ್ ಕಚೇರಿ ಕಟ್ಟಡದ ಬಳಿಯ ಗುಡ್ಡಗಾಡು ಪ್ರದೇಶದಲ್ಲಿ ಕಾಡು ಹಂದಿಯೊಂದು ದಿಢೀರನೆ ರಸ್ತೆ ಕಡೆ ಧಾವಿಸಿದೆ. ಈ ವೇಳೆ ಸ್ಕೂಟರ್ ಚಲಾಯಿಸಿದಂತಹ ವರದರಾಜ್ ಅವರು ವಿಚಲಿತರಾಗಿ ಹಠಾತ್ತನೆ ಬ್ರೇಕ್ ಹೊಡೆದ ಪರಿಣಾಮ ತಾಯಿ ಮತ್ತು ಮಗ ರಸ್ತೆಗೆ ಸೆಲ್ಪಟ್ಟಿದ್ದಾರೆ. ಗಂಭೀರವಾಗಿ ಗಾಯಗೊಂಡ ದೇವಕಿ ಅವರನ್ನು ಆಸ್ಪತ್ರೆಗೆ ದಾಖಲಿಸಿದ್ರು ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ದೇವಕಿ ಅವರ ಪತಿ ಬೋಜ ಮಾಣೈ ಅವರು ಕಳೆದ 6 ತಿಂಗಳ ಹಿಂದಷ್ಟೇ ಅಲ್ಪಕಾಲದ ಅನಾರೋಗ್ಯದಿಂದ ಮೃತಪಟ್ಟಿದ್ರು. ದೇವಕಿ ಅವರು ಓರ್ವ ಪುತ್ರ, 2 ಪುತ್ರಿಯರು ಮತ್ತು ಮೊಮ್ಮಕ್ಕಳನ್ನಾಗಲಿದ್ದಾರೆ. ಮಂಗಳೂರು ದಕ್ಷಿಣ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.